ಮನೆ ಪಕ್ಕ ಹಾಗೂ ಹಿಂಭಾಗ ಮಲ್ಲಿಗೆ ಗಿಡದ ಸಾಲು, ಮನೆಯ ಅಂಗಳದಲ್ಲಿ ತೊಂಡೆ ಗಿಡದ ಚಪ್ಪರದ ಅಡಿಯಲ್ಲಿ ನಾಟಿ ಕೋಳಿ ಸಾಕಾಣಿಕೆ, ಎಡಪಾರ್ಶ್ವದಲ್ಲಿ ಅಡಿಕೆ ತೋಟ, ಒಂದಷ್ಟು ತರಕಾರಿ ಬೆಳೆ, ಮನೆಯಿಂದ ಕೂಗಳತೆ ದೂರದಲ್ಲಿ ಮೀನು ಸಾಕಾಣಿಕಾ ಕೆರೆಗಳು. ತಾಲೂಕಿನ ಸರಪಾಡಿ ಗ್ರಾಮದ ಬಿಯಪಾದೆ ಸಮೀಪದ ಪಕ್ಕಿಬೆಟ್ಟು ನಿವಾಸಿ ವಿಶ್ವನಾಥ ಬಿ ಪೂಜಾರಿಯವರ ಬಹುವಿಧದ ಕೃಷಿಯ ನೋಟ ಇದು. ಕೃಷಿಯನ್ನೇ ತನ್ನ ಪೂರ್ಣಾವಧಿ ವೃತ್ತಿಯನ್ನಾಗಿ ಅವಲಂಬಿಸಿರುವ ವಿಶ್ವನಾಥ ಪೂಜಾರಿ ದಂಪತಿಯ ಯಶೋಗಾಥೆ ಇಲ್ಲಿದೆ. ಮುಂಬೈಯಲ್ಲಿ ಹೋಟೆಲ್ ವೃತ್ತಿಯಲ್ಲಿದ್ದ ವಿಶ್ವನಾಥ್ ಪೂಜಾರಿಯವರು ಕೋವಿಡ್ ಲಾಕ್ಡೌನ್ನಿಂದಾಗಿ 5 ತಿಂಗಳ ಹಿಂದೆ ಊರಿಗೆ ಮರಳಿ ತನ್ನ ಪೂರ್ಣಾವಧಿಯ ವೃತ್ತಿಯನ್ನಾಗಿ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ವಿಶ್ವನಾಥ್ ಅವರ ಮನೆಯ ಹಿಂಭಾಗ ಹಾಗೂ 2 ಪಾರ್ಶ್ವದ ಜಮೀನಿನಲ್ಲಿ ಮಲ್ಲಿಗೆಯನ್ನ ಬೆಳೆಸಿದ್ದಾರೆ. ಸುಮಾರು 150ಕ್ಕಿಂತಲೂ ಅಧಿಕ ಹೂ ಬಿಡುವ ಮಲ್ಲಿಗೆಯ ಗಿಡಗಳು ಇದೆ. ಸ್ಥಳೀಯ ಸರ್ಕಾರಿ ಶಾಲೆಗಳಲ್ಲಿ ಅತಿಥಿ ಶಿಕ್ಷಕಿಯಾಗಿರುವ ಇವರ ಪತ್ನಿ ಸೌಮ್ಯಲತಾ ಮಲ್ಲಿಗೆ ಕೃಷಿಯ ನಿರ್ವಹಣೆಯನ್ನ ನೋಡಿಕೊಳ್ಳುತ್ತಾರೆ. ಉತ್ತಮ ಇಳುವರಿ ಬಂದಾಗ ಮಲ್ಲಿಗೆ ಬಂಪರ್ ಆದಾಯವನ್ನ ನೀಡುತ್ತದೆ. ಗಿಡಗಳ ಲಾಲನೆ ಪಾಲನೆ ಉತ್ತಮವಾಗಿದ್ದಷ್ಟು ಗಿಡ ಉತ್ತಮ ಇಳುವರಿ ನೀಡುತ್ತದೆ. ವಿಶ್ವನಾಥ್ ಪೂಜಾರಿಯವರು ಮುಂಬೈಯಲ್ಲಿರುವಾಗಲೇ ಕಾರ್ಮಿಕರ ಮೂಲಕ ಊರಲ್ಲೇ ಬಸಳೆ ಕೃಷಿ ಮಾಡಿಸುತ್ತಿದ್ರು. ಸಿಮೆಂಟ್ ಆಧಾರ ಕಂಬಗಳನ್ನು ಬಳಸಿ ವಿನೂತನ ರೀತಿಯಲ್ಲಿ ಬಸಳೆ ಕೃಷಿ ಮಾಡುತ್ತಾರೆ. ಇವರ ಮೀನು ಸಾಕಾಣಿಕೆಯ ಕೆರೆಯ ಸುತ್ತ ಸುಮಾರು 1/2 ಎಕರೆ ಜಮೀನಿನಲ್ಲಿ ಬಸಳೆ ಬೆಳೆಯುತ್ತಿದ್ರು. ಈಗ ಊರಿಗೆ ಮರಳಿದ ಬಳಿಕ ಸ್ವತಃ ತರಕಾರಿ ಬೆಳೆಯುವ ಜವಾಬ್ದಾರಿ ವಹಿಸಿಕೊಂಡಿದ್ದಾರೆ. ಮನೆಯ ಮುಂಭಾಗ ತೊಂಡೆಕಾಯಿಯ ವಿಶಾಲ ಚಪ್ಪರವನ್ನ ನಿರ್ಮಿಸಿದ್ದಾರೆ. ತೊಂಡೆಕಾಯಿ ಬಳ್ಳಿಗಳು ಹರಡಲು ಸಿಮೆಂಟ್ ಕಂಬಗಳ ಚಪ್ಪರವನ್ನ ರಚಿಸಿಕೊಂಡಿದ್ದಾರೆ. ಅದರ ಸುತ್ತಲೂ ಹಸಿರು ನೆಟ್ ಹಾಕಿದ್ದಾರೆ. ಇದರ ಒಳಗೆ ನಾಟಿ ಕೋಳಿ ಸಾಕಾಣೆ ಮಾಡುತ್ತಿದ್ದು, ತರಕಾರಿ ಬೆಳೆಯುವ ಜೊತೆಗೆ ಕೋಳಿ ಸಾಕಾಣಿಕೆಯನ್ನ ಮಾಡುವ ವಿನೂತನ ವಿಧಾನವನ್ನ ಕಂಡುಕೊಂಡಿದ್ದಾರೆ. ಮನೆಯ ಬಲಭಾಗ ಸುಮಾರು 1/2 ಎಕರೆ ಜಮೀನಿನಲ್ಲಿ ಅಡಕೆ ತೋಟ ಇದೆ. ಇದರ ಸುತ್ತ ಬಾಳೆಹಣ್ಣಿನ ಗಿಡಗಳನ್ನ ನೆಡಲಾಗಿದೆ. ಪ್ರಸ್ತುತ ಅವರ ಒಂದು ಹೊಂಡದಲ್ಲಿ ಕಾಟ್ಲಾ, ರೋಹು, ಸಾಮಾನ್ಯ ಗೆಂಡೆ ಮೀನಿನ ತಳಿಯಿದ್ದು, ಮತ್ತೆರಡು ಹೊಂಡಗಳಲ್ಲಿ ಒಂದರಲ್ಲಿ ಕಾಟ್ಲಾ, ಜಯಂತಿ ರೋಹು ಹಾಗೂ ಸಾಮಾನ್ಯ ಗೆಂಡೆ, ಮತ್ತೊಂದರಲ್ಲಿ ಪಿಂಪಿಯೇಟರ್, ಕಾಟ್ಲಾ, ಸಾಮಾನ್ಯ ಗೆಂಡೆ ಸಾಕುವ ಯೋಚನೆ ಇದೆ. ಇವುಗಳಿಗೆ ನೆಲಗಡಲೆ ಹಿಂಡಿ, ಅಕ್ಕಿ ತೌಡು ಆಹಾರವಾಗಿದ್ದು, ಪ್ರತಿ 9 ದಿನಗಳಿಗೊಮ್ಮೆ ಆಹಾರದ ಪ್ರಮಾಣವನ್ನು ದ್ವಿಗುಣಗೊಳಿಸಲಾಗುತ್ತದೆ. ಪ್ರಾರಂಭದ 90 ದಿನಗಳ ಬಳಿಕ ರೆಡಿಮೇಡ್ ಫೀಡ್ಗಳನ್ನು ಕೂಡ ನೀಡಬಹುದಾಗಿದೆ. ಸಂದೀಪ್ ಸಾಂಗ್ಯಾನ್, V4 News 24/7 ಬಂಟ್ವಾಳ.